ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಟೀನೇಜರ್ಸ್ಗಾಗಿರ್ಬೋದು ಅಥವಾ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗಾಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಕಪಲ್ಸ್ಗಾಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಇಟ್ಸ್ ಲವ್, ಸೆಕ್ಸ್ ಅಂಡ್ ರಿಲೇಶನ್ಶಿಪ್. ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಒಂದು ಟಾಪಿಕ್ಗೆ ನಾನು ಪ್ರಶ್ನೆನ ಸುಮಾರಷ್ಟು ಮುಂಚೆ ಕೇಳಿದ್ದೆ. ನೀವು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಅದರಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತು ಈ ವಿಡಿಯೋದಲ್ಲಿ ಮಾತಾಡುವಂತ ಕೆಲವೊಂದು ಟಾಪಿಕ್ಸ್ ಅಂಡ್ ಕ್ವೆಶ್ಚನ್ಸ್ ಕೆಲವರಿಗೆ ತುಂಬಾನೇ ಅನ್ಕಂಫರ್ಟೇಬಲ್ ಅನ್ಸ್ಬೋದು. ಅದರ ಅನ್ಸದಲ್ಲಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಬಟ್ ಆನೆಸ್ಟ್ ಆಗಿ ಈ ಒಂದು ಜನರೇಷನ್ ಪ್ರಕಾರ ನನ್ನ ಲಾಜಿಕಲ್ ಥಿಂಕಿಂಗ್ ಮೇಲೆ ಅಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೋತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶ್ಚನ್, ನೀವು ಶೂಟ್ ಮಾಡಿರುವಂತ ಪ್ರಶ್ನೆ, ಬೆಸ್ಟ್ ಏಜ್ ಟು ಗೆಟ್ ಪ್ರೆಗ್ನೆಂಟ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಅಂದ್ರೆ ಕೆಲಸ ಮಾಡ್ತಾ ಇರೋರಿಗೆ ಬೆಸ್ಟ್ ಏಜ್ ಯಾವುದು ಅನ್ನೋದು. ಕೆಲಸ ಮಾಡ್ತಾ ಇರೋರ್ಗಾಗಿರ್ಬೋದು, ಮಾಡದೇ ಇರೋರ್ಗಾಗಿರ್ಬೋದು, ಒಂದಂತೂ ನೆನಪಿಟ್ಕೋಬೇಕು, ಪ್ರೆಗ್ನೆಂಟ್ ಆಗೋಳು ನಾನು ಅಥವಾ ನೀವು, ರೈಟ್? ಸೊ ನಮ್ಮ ಬಾಡಿ ಒಳಗಡೆ ಇನ್ನೊಂದು ಹೊಸ ಬರ್ತ್ ಆಗುತ್ತೆ. ಅದಕ್ಕೆ ನಾನು ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿದ್ದೀನಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆಯಾ, ನನಗೆ ಕಾನ್ಫಿಡೆನ್ಸ್ ಇದೆಯಾ, ಇನ್ನೊಂದು ಜೀವನ ನೋಡುವಂತ ಶಕ್ತಿ ಇದೆಯಾ, ಇದೆಲ್ಲ ಇದ್ರೆ ಖಂಡಿತವಾಗ್ಲೂ ನಿಮಗೆ ಯಾವ ಏಜ್ ಅಲ್ಲಿ ಇದ್ದೀರಾ, ಕೆಲ್ಸದಲ್ಲಿ ಇದ್ದೀರಾ ಅನ್ನೋ ಯೋಚನೆ ಮಾಡಬಾರ್ದು. ಬಿಕಾಸ್ ಇತ್ತೀಚೆಗೆ ಎಲ್ಲಾ ಕಂಪನೀಸ್ ಅಲ್ಲಿ ಮೆಟರ್ನಿಟಿ ಅಂಡ್ ಪೆಟರ್ನಿಟಿ ಲೀವ್ ಅನ್ನೋ ಫೆಸಿಲಿಟಿ ಇದೆ. ಸೊ ಹಾಗಿರ್ಬೇಕಾದ್ರೆ ಡೋಂಟ್ ವರಿ ಅಬೌಟ್ ಇಟ್. ನೀವು ಆಸೆ ಪಟ್ಟಿದ್ದೀರಾ ಬೇಕು ಅಂದಾಗ just have a kid. Second question, is self pleasure and masturbation normal for girls and boys ಅಂತ ಕೇಳಿದ್ದಾರೆ. Of course it's very normal. ಅದ್ರ ಬಗ್ಗೆ ನಾಚಿಕೆ ಪಡುವಂತ ವಿಷಯನೇ ಇಲ್ಲ. ನಾವು ಟೀನೇಜ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಆ ಒಂದು ಫೀಲಿಂಗ್ಸ್ ಆಗಿರ್ಬೋದು ಟುವರ್ಡ್ಸ್ ಆಪೋಸಿಟ್ ಸೆಕ್ಸ್, ಇದನ್ನ ಕ್ರಶ್ ಅಂತ ಕರಿತೀವಿ, ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಹೋಗ್ತಾ ಹೋಗ್ತಾ ಲವ್ ಆಗುತ್ತೆ, ಅದಾದ್ಮೇಲೆ ಮದುವೆ ಆಗುತ್ತೆ, ರಿಲೇಶನ್ಶಿಪ್ ಆಗುತ್ತೆ. ಬಟ್ ಹಲವಾರು ಸ್ಟೇಜ್ ಅಲ್ಲಿ ನಮ್ಮ ಲೈಫ್ ನಲ್ಲಿ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ನಮ್ಮ ಥಿಂಕಿಂಗ್, ನಮ್ಮ ಯೋಚನೆ ಬೇರೆ ರೀತಿನಲ್ಲಿ ಇರುತ್ತೆ. ಹೀಗಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಫೀಲಿಂಗ್ಸ್ ಆದಾಗ ಆರ್ಗ್ಯಾಸಮ್ ಆಗೋದು ಅಥವಾ ಸೆಲ್ಫ್ ಪ್ಲೆಜರ್ ಆಗೋದು, ಮ್ಯಾಸ್ಟರ್ಬೇಷನ್ ಮಾಡೋದು, ಇಟ್ಸ್ ವೆರಿ ನಾರ್ಮಲ್. ಯೂಶಲಿ ಈ ಟಾಪಿಕ್ಸ್ ನ ಹುಡುಗರು ಓಪನ್ ಅಪ್ ಆಗಿ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಬಟ್ ಹುಡುಗಿರು ಜಾಸ್ತಿ ಓಪನ್ ಅಪ್ ಆಗಲ್ಲ, ಬಿಕಾಸ್ ನಾವೆಲ್ಲ ಶೈ ಆಗಿರ್ತೀವಿ. ಯಾರೇನು ಅನ್ಕೋತಾರೋ? ಇಸ್ ಇಟ್ ನಾರ್ಮಲ್? ಯಸ್, ಇಟ್ಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂಡ್ ಇಟ್ಸ್ ಓಕೆ. ಮೂರನೇ ಕ್ವೆಶ್ಚನ್, ರೈಟ್ ಟೈಮ್ ಗ್ಯಾಪ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಕೇಳಿದೀರಾ. ನಾನು ಮದರ್ ಅನ್ನೋ ಎಕ್ಸ್ಪೀರಿಯನ್ಸ್ ನ ಮಾಡಿಲ್ಲ, ನಾನು ಪ್ರೆಗ್ನೆನ್ಸಿ ಅನ್ನೋ ಪೀರಿಯಡ್ ನ ಅನುಭವಿಸಿಲ್ಲ. ಬಟ್ ನನ್ನ ಹಸ್ಬೆಂಡ್ ನ ಕೇಳಿದಕ್ಕೆ ಅವ್ರು ಹೇಳಿದ್ದು 3 to 5 years ಅನ್ನೋ ಗ್ಯಾಪ್ ಕೊಟ್ಟರೆ ಒಳ್ಳೇದು. ಯಾಕೆ ಅಂದ್ರೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸರಿನ್ ಡೆಲಿವರಿ ಆಗಿರ್ಬೋದು, ನಮ್ಮ ವೆಜೈನಲ್ ಏರಿಯಾ, ಯುಟಿರಸ್ ಏರಿಯಾಗೆ ತುಂಬಾನೇ ಪೆಟ್ಟಾಗಿರುತ್ತೆ ಅಲ್ವಾ? ಬಿಕಾಸ್ ಒಂದು ಹೊಸ ಬರ್ತ್ ಆಗಿರುತ್ತೆ, ಕೆಲವರಿಗೆ ಆಪರೇಷನ್ಸ್ ಆಗಿರುತ್ತೆ. ಈ ತರದ ಸಂದರ್ಭಗಳಲ್ಲಿ ನಮ್ಮ ಬಾಡಿ ಹೀಲ್ ಆಗಬೇಕು, ಚೆನ್ನಾಗಿ ರಿಕವರ್ ಆಗಬೇಕು ಅಂದ್ರೆ ಅಂಡ್ ಓಲ್ಡ್ ಏಜ್ ಅಲ್ಲಿ ಎಫೆಕ್ಟ್ ಆಗಬಾರ್ದು ಅಂದ್ರೆ ಅಟ್ಲೀಸ್ಟ್ 3 to 5 years ಗ್ಯಾಪ್ ಇರೋದು ಒಳ್ಳೇದು ಅಂತ. ಅದೇ ರೀತಿಗೆ ಒಂದು ಪಾಪು ಮಾಡಿರ್ತೀರಾ, ಅದಕ್ಕೂ ಒಂದ್ ಸ್ವಲ್ಪ ಅಟೆನ್ಷನ್ ಕೊಟ್ಟು ಅದಾಗೆ ಕೂತು ಓಡಾಡೋ ಒಂದು ಸ್ಟೇಜ್ ಬಂದಾಗ ನಿಮಗೆ ಸೆಕೆಂಡ್ ಚೈಲ್ಡ್ ಇದ್ದಾಗ ಸುಲಭ ಆಗುತ್ತೆ. ಯೋಗ ಅಂಡ್ ಎಕ್ಸಸೈಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳ್ಳೇದಾ ಅಂತ ಕೇಳಿದ್ದಾರೆ. ಆಫ್ಕೋರ್ಸ್ ಯೂಶಲಿ ಪ್ರೆಗ್ನೆಂಟ್ ಇರೋರಿಗೆ ಸಿಂಪಲ್ ಎಕ್ಸಸೈಸ್ ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಎಗೇನ್ ಅದು ಒಬ್ಬೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇ ಬಿ ನಾನು ಹೆಲ್ದಿಯಾಗಿ ಪ್ರೆಗ್ನೆಂಟ್ ಪೀರಿಯಡ್ ಅಲ್ಲಿ ಇದ್ದೀನಿ, ಸೊ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ವಾಕಿಂಗ್ ಮಾಡಿ, ಲೈಟ್ ಎಕ್ಸಸೈಸ್, ಯೋಗ ಏನಾದರೂ ಮಾಡಿ ಅಂತ. ಇನ್ನೊಬ್ರದ್ದು ಕಾಂಪ್ಲಿಕೇಟೆಡ್ ಡೆಲಿವರಿ ಇರುತ್ತೆ, ಅವ್ರಿಗೆ ಡಾಕ್ಟರ್ ಆದಷ್ಟು ರೆಸ್ಟ್ ಅಲ್ಲಿ ಇರಿ, ಆದಷ್ಟು ನೀವು ನಿಮ್ಮ ಬಾಡಿನ ಜಾಗ್ರತೆಯಲ್ಲಿ ನೋಡ್ಕೊಳ್ಳಿ, ಹೆವಿ ಎಕ್ಸಸೈಸ್ ಮಾಡ್ಬಿಡಿ ಅನ್ನೋ ಅಡ್ವೈಸ್ ಮಾಡ್ತಾರೆ. ಸೊ ಎಕ್ಸಸೈಸ್ ಮಾಡೋದು ಒಳ್ಳೇದು, ಬಟ್ ಜಾಸ್ತಿ ಬಾಡಿಗೆ ಎಫೆಕ್ಟ್ ಆಗೋದು ಎಕ್ಸಸೈಸ್ ಮಾಡಬಾರ್ದು. ಹಾಗೇನೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಕೇಳಿ ಮಾಡೋದು ಒಳ್ಳೇದು. ಸೆಕ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂಡ್ ಪೀರಿಯಡ್ಸ್ ಸೇಫ್ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಎಸ್, ನೀವು ಪ್ರೆಗ್ನೆಂಟ್ ಆಗಿದ್ದಾಗ ನಿಮ್ಮ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಆಗಬೇಕು ಅಂತ ಅನ್ಕೊಂಡಿದ್ದಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಹೆಡ್. ಬಟ್ ಕಾಂಪ್ಲಿಕೇಟೆಡ್ ಅಂಡ್ ರಿಸ್ಕ್ ಪ್ರೆಗ್ನೆನ್ಸಿ ವುಮೆನ್ಗಳಿಗೆ ಇದನ್ನ ಸಜೆಸ್ಟ್ ಮಾಡಲ್ಲ. ಅಗೇನ್ ನಿಮ್ಮ ಗೈನಕಾಲಜಿಸ್ಟ್ ಜೊತೆ ಚೆಕ್ ಮಾಡಿಬಿಟ್ಟು ಓಪನ್ ಅಪ್ ಆಗಿ ಡಿಸ್ಕಷನ್ ಅಂಡ್ ಕನ್ಸಲ್ಟೇಷನ್ ಮಾಡಿ ಇದ್ರ ಬಗ್ಗೆ ಯಾವತ್ತೂ ಹೆಸಿಟೇಟ್ ಮಾಡಬೇಡಿ. ಬಟ್ ಗೆಟಿಂಗ್ ಇಂಟಿಮೇಟೆಡ್ ಡ್ಯೂರಿಂಗ್ ಪೀರಿಯಡ್ಸ್ ಟೈಮಲ್ಲಿ ಸೆಕ್ಸ್ ಮಾಡೋದು ಸೇಫಾ ಇಲ್ಲ. ಬಿಕಾಸ್ ಆಲ್ರೆಡಿ ಆಸ್ ಅ ವುಮೆನ್ ನಮಗೆ ಆ ವೆಜೈನಲ್ ಪಾರ್ಟ್ ಅಲ್ಲಿ
ಬ್ಲಡ್ ಫ್ಲೂಯಿಡ್ ಇರುತ್ತೆ, ಯೂಟಿರಸ್ ಪೇನ್ ಇರುತ್ತೆ, ಅಥವಾ ಕೆಲವರಿಗೆ ಬ್ಯಾಕ್ ಪೇನ್ ಇರುತ್ತೆ, ಅನ್ಈಸಿನೆಸ್ ಇರುತ್ತೆ. ಸರಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಆ ಒಂದು ಏರಿಯಾಕ್ಕೆ ಆ 5 days ಅಥವಾ 3 days ರೆಸ್ಟ್ ಕೊಡಲೇಬೇಕಾಗುತ್ತೆ. ಸೊ ಇಟ್ಸ್ ಆಲ್ವೇಸ್ ನೈಸ್ ಅಂತ ಅನ್ಸುತ್ತೆ. ಪಾರ್ಟ್ನರ್ ಅರ್ಥ ಮಾಡ್ಕೋಬೇಕು ಆ್ಯಂಡ್ ನಾವು ಕೂಡ ನಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಆ ಟೈಮ್ನಲ್ಲಿ ಆ ಬಾಡಿ ಪಾರ್ಟ್ಸ್ಗೆ ಆ ಒಂದು ರೆಸ್ಟ್ ಅನ್ನೋದೇನಿದೆ ಅದು ಖಂಡಿತವಾಗ್ಲೂ ಸಿಗಬೇಕು. ಸೊ ಅವಾಯ್ಡ್ ಗೆಟಿಂಗ್ ಇಂಟಿಮೇಟೆಡ್ ಡ್ಯೂರಿಂಗ್ ಪೀರಿಯಡ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಇಸ್ ಇಟ್ ಸೇಫ್ ಟು ಟ್ರೈ ಪ್ರೆಗ್ನೆನ್ಸಿ ಆಫ್ಟರ್ 30 years? ಅಂದ್ರೆ 30 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡೋದು ಸೇಫ್ ಅಂತ ಕೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ನನ್ನ ಅಮ್ಮನ ಟೈಮ್ ಆಗಿರ್ಬೋದು, ನಮ್ಮ ಅಜ್ಜಿ ಟೈಮ್ ಆಗಿರ್ಬೋದು, ಬೇಗ ಮದುವೆ ಆಗೋದು, ಬೇಗ ಮಕ್ಕಳಾಗೋದು ಅದೊಂಥರ ಪ್ರಾಸೆಸ್ ತರನೇ ಇತ್ತು. ಬಟ್ ಇತ್ತೀಚೆಗೆ ಹುಡುಗಿರು ಬೋಲ್ಡ್ ಆಗಿತ್ತು, ತಮ್ಮ ಟೈಮ್ನ ತಗೋತಾರೆ. ಅಫ್ಕೋರ್ಸ್ ಎಲ್ಲ ಕಡೆ ಇಲ್ಲ, ಕೆಲವೊಂದು ಕಡೆ ಅಟ್ಲೀಸ್ಟ್ ನನಗೆ ನನ್ನ ಪರ್ಸನಲ್ ಡಿಸಿಷನ್ ತಗೊಳ್ಳುವಂತ ಒಂದು ಚಾನ್ಸ್ ಸಿಕ್ಕಿದೆ. ಯಾವಾಗ ಮಗು ಮಾಡ್ಕೋಬಹುದು ಅಥವಾ ಯಾವ ಏಜಲ್ಲಿ ಮದುವೆ ಆಗಿರ್ಬೋದು ಅಂತ. ಸೊ ನೀವು 35 years ತನಕ ಟ್ರೈ ಮಾಡ್ಬೋದು. ಆಫ್ಟರ್ 35 ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಯೂಶಲಿ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡೋದು 30 to 35 ಒಳಗಡೆ ಪ್ರೆಗ್ನೆನ್ಸಿನ ಟ್ರೈ ಮಾಡಿ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಕೆಲವೊಂದು ಕಡೆ ಜಾಸ್ತಿ ಪ್ರೆಷರ್ ಇರುತ್ತೆ. ಬಿಲೋ 20 years ಪ್ರೆಗ್ನೆನ್ಸಿ ಆಗೋದು ಒಳ್ಳೇದು ಅಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಲೇಡೀಸ್ ಮೆಚುರಿಟಿ ಅನ್ನೋದಾಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗಿರ್ಬೋದು, ಬ್ಯಾಲೆನ್ಸಿಂಗ್ ಕೆಪಾಬಿಲಿಟಿ ಅನ್ನೋದಾಗಿರ್ಬೋದು, ಅದೆಲ್ಲ ನಮಗೆ ಬರೋದು ಆಫ್ಟರ್ 20 years. ಸೊ ಅಟ್ ಲೀಸ್ಟ್ ಒಂದು 20 years ಆಗೋ ತನಕ ಆದ್ರೂ ವೇಟ್ ಮಾಡಿ. ಅದಾದ್ಮೇಲೆ ಯು ಕ್ಯಾನ್ ಟ್ರೈ ಫಾರ್ ಯೋರ್ ಪ್ರೆಗ್ನೆನ್ಸಿ ಅರ್ಲಿ ಯಂಗ್ ಏಜ್. ಅಂದ್ರೆ ಲವ್, ಸೆಕ್ಸ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಕಸ್ಮಾತ್ ನಿಮಗೆ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಇವಾಗ ನಾನು ನ್ಯೂಲಿ ವೆಡ್, ನನಗೆ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಯಾವ ಸಮಯದಲ್ಲಿ ನನ್ನ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಆದ್ರೆ ನನ್ನ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಯೋಚನೆ ಇರುವಂತ ಎಲ್ಲ ಲೇಡೀಸ್ಗೆ ನಾನು ಡೀಟೇಲ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಪ್ರತಿ ತಿಂಗಳು ಲೇಡೀಸ್ಗೆ ಪೀರಿಯಡ್ಸ್ ಅನ್ನೋದು ಆಗೇ ಆಗುತ್ತೆ. ಇವತ್ತು ನನ್ನ ಪೀರಿಯಡ್ಸ್ ಡೇಟ್ ಆದ್ರೆ ಇವತ್ತಿಂದ ನೆಕ್ಸ್ಟ್ 28 to 35 days ಒಳಗಡೆ ನನ್ನ ಇನ್ನೊಂದು ಪೀರಿಯಡ್ಸ್ ಡೇಟ್ ಬರುತ್ತೆ, ರೈಟ್? ಇದ್ರ ಮಧ್ಯೆ 12th to 15th ಅನ್ನೋ ಡೇಟ್ ಬರುತ್ತಲ್ಲ, ಈ ಟೈಮಲ್ಲಿ ನನ್ನ ಓವ್ಯುಲೇಷನ್ ಆಗುತ್ತೆ. ಬಾಡಿಯಿಂದ ಒಂದು ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗೆ ಅದೇ ಟೈಮ್ನಲ್ಲಿ ಒಂದು ಸ್ಪರ್ಮ್ ಮೀಟ್ ಆದಾಗ, ಅಂದ್ರೆ ನಾನು ನನ್ನ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಆದಾಗ ಅವರ ಸ್ಪರ್ಮ್ ನನ್ನ ಎಗ್ ನ ಮೀಟ್ ಆದಾಗ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರುತ್ತೆ. ನನ್ನ ಎಗ್ ಫರ್ಟೈಲ್ ಆಗುತ್ತೆ. ಅದೇ ರೀತಿನಲ್ಲಿ ಅಕಸ್ಮಾತ್ ಸ್ಪರ್ಮ್ ನನ್ನ ಎಗ್ನ ಆ ಒಂದು ಓವ್ಯುಲೇಷನ್ ಟೈಮ್ ನಲ್ಲಿ ಮೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಕಮಿಂಗ್ 12 to 14 days ಅಲ್ಲಿ ಮತ್ತೆ ನನಗೆ ಮೆನ್ಸ್ಟ್ರೇಷನ್ ಸೈಕಲ್ ಆಗುವಂತ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಇವಾಗ ಹೇಗೆ ಕಂಡು ಹಿಡಿಯೋದು? ಈ ಒಂದು ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಇಂಟಿಮೇಟ್ ಆದ್ರೆ ಮಾತ್ರ ನಮ್ಮ ಪಾರ್ಟ್ನರ್ ಜೊತೆಗೆ ನಮಗೆ ಪ್ರೆಗ್ನೆನ್ಸಿ ಆಗುವಂತ ಹೈ ಚಾನ್ಸಸ್ ಇದೆ. ಇದು ಎಲ್ಲಾರ್ಗೂ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಹೇಗೆ ಕಂಡು ಹಿಡಿಯೋದು ಅಂದ್ರೆ, ಒಂದು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಮಾತಾಡಬೇಕು. ಎರಡನೇದು, ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕು. ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇನ್ನ ಎಷ್ಟು ಟೈಮ್ ಇದೆ, ಎಷ್ಟು ದಿನಗಳಿದೆ ಓವ್ಯುಲೇಷನ್ ಆಗೋದಕ್ಕೆ, ಇದು ಕರೆಕ್ಟ್ ಆದ ಟೈಮ್ ಅಂತ. ಮೂರನೇದು, ಓವ್ಯುಲೇಷನ್ ಕಿಟ್ಸ್ ಅಂತ ಬರುತ್ತೆ. ಸೊ ಮೊದಲನೇದು 2 ಪಾಯಿಂಟ್ಸ್ಗೆ ನೀವು ಹಾಸ್ಪಿಟಲ್ಸ್ಗೆ ಹೋಗ್ಬೇಕು, ಕ್ಲಿನಿಕ್ಸ್ಗೆ ಹೋಗ್ಬೇಕು, ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಬಟ್ ಈ ಒಂದು ಓವ್ಯುಲೇಷನ್ ಕಿಟ್ ನಿಮ್ಮ ಹತ್ರ ಇದ್ರೆ ನೀವು ಮನೆಯಲ್ಲೇ ಸಿಂಪಲ್ ಆಗಿ ರಿಸ್ಕ್ ಫ್ರೀ ಆಗಿ ಕಾನ್ಫಿಡೆನ್ಸ್ ಇಂದ ಚೆಕ್ ಮಾಡಬಹುದು. ನಾನ್ ಮಾತಾಡ್ತಾ ಇರೋದು ಎಲ್ಲಾ ನ್ಯೂಲಿ ವೆಡ್ ಕಪಲ್ಸ್ಗೆ, ಹಾಗೆಯೇ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರುವಂತ ಕಪಲ್ಸ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತ ಇನಿಟೋ ಬಗ್ಗೆ. ಇದು ಫರ್ಟಿಲಿಟಿ ಮಾನಿಟರ್ ಕಿಟ್ ಅಂತ ಹೇಳ್ತೀವಿ. ಇದನ್ನ ವೆರಿ ಸಿಂಪಲ್ ಆಗಿ ಇದನ್ನ ನಾವು ನಮ್ಮ ಮೊಬೈಲ್ ಫೋನ್ ಅಲ್ಲಿ ಟ್ರ್ಯಾಕ್ ಮಾಡಬಹುದು. ಅದು ಹೇಗೆ ಅಂಡ್ ಇದರ ಡೀಟೇಲ್ಸ್ ಏನು ಅಂತ ಬನ್ನಿ ನೋಡೋಣ. ಈ ಒಂದು ಕಿಟ್ ನ ನೀವು ಉಪಯೋಗಿಸಿದಾಗ ನಿಮ್ಗೆ 2 ಅಂಶಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಗೆ ಓವ್ಯುಲೇಷನ್ ಆಗ್ಬೇಕು, ಫರ್ಟೈಲ್ ಆಗ್ಬೇಕು ಅಂದ್ರೆ 2 ಎಲಿಮೆಂಟ್ಸ್ ತುಂಬಾನೇ ಮುಖ್ಯ. ಅದು ಲ್ಯೂಟಿನೈಸಿಂಗ್ ಹಾರ್ಮೋನ್ ಹಾಗೇನೆ ಎಸ್ಟ್ರೋಜಾನ್. ಸೊ ಏನ್ ಮಾಡುತ್ತೆ ಅಂದ್ರೆ ಈ ಕಿಟ್ ಈ 2 ಎಲಿಮೆಂಟ್ಸ್ ನ ಡಿಟೆಕ್ಟ್ ಮಾಡುತ್ತೆ. ಎಸ್ಟ್ರೋಜಾನ್ ಬಂದ್ಬಿಟ್ಟು ನಮ್ಮ ಬಾಡಿನಲ್ಲಿ 3 to 4 days ಮುಂಚೆನೆ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ LH ಲೆವೆಲ್ ಬಂದ್ಬಿಟ್ಟು 24 to 36 hours ಮುಂಚೆನೆ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಿಟ್ ಅದನ್ನ ಎಕ್ಸಾಕ್ಟ್ ಆಗಿ ಡಿಟೆಕ್ಟ್ ಆಗುತ್ತೆ. ರಿಸಲ್ಟ್ಸ್ ಬರುತ್ತೆ. ಮೊದಲನೇದು ಹೈ ಫರ್ಟಿಲಿಟಿ ಅಂತ ತೋರಿಸಿದ್ರೆ ಇದರ ಅರ್ಥ ಏನು ಅಂದ್ರೆ ನಿಮ್ಮ ಬಾಡಿನಲ್ಲಿ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಫರ್ಟೈಲ್ ಪೀರಿಯಡ್ ಅಲ್ಲಿ ನೀವಿದ್ದೀರಾ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಆಲ್ಟರ್ನೇಟ್ ಡೇಸ್ ಇಂಟಿಮೇಟ್ ಅಂದ್ರೆ ಸೆಕ್ಸ್ ಮಾಡ್ಕೋಬಹುದು ಅಂತ. ಪೀಕ್ ಫರ್ಟಿಲಿಟಿ ಅಂತ ರಿಸಲ್ಟ್ ತೋರಿಸಿದ್ರೆ ಇಟ್ ಮೀನ್ಸ್ ಇನ್ನ 24 to 36 hours ಒಳಗಡೆ ನೀವು ಓವ್ಯುಲೇಟ್ ಆಗ್ತೀರಾ, ನಿಮ್ಮ ಮೋಸ್ಟ್ ಫರ್ಟೈಲ್ ಪೀರಿಯಡ್ ಅಲ್ಲಿ ಇರ್ತೀರಾ. ಸೊ ಇವಾಗ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಆದ್ರೆ ಪ್ರೆಗ್ನೆನ್ಸಿ ಆಗುವಂತ ಹೈಯೆಸ್ಟ್ ಚಾನ್ಸಸ್ ಇರುತ್ತೆ ಅಂತ. ಮೂರನೇದು, ಓವ್ಯುಲೇಷನ್ ಸಕ್ಸಸ್ಫುಲ್ ಅಂತ ಬಂದ್ರೆ ಈ ಸೈಕಲ್ ಅಲ್ಲಿ ನಿಮ್ಮ ಓವ್ಯುಲೇಷನ್ ಆಗಿ ಹೋಗಿದೆ ಅಂತ ಅರ್ಥ.
ಈ ಓವ್ಯುಲೇಷನ್ ಅನ್ನೋದು ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡೋರಿಗೆ, ನಮ್ಮ ಬಾಡಿನಲ್ಲಿ ಎಗ್ ರಿಲೀಸ್ ಆಗುತ್ತಲ್ಲ ಪೀರಿಯಡ್ಸ್ ಆಗಿರುವಂತ 15 ಡೇಸ್ ನಂತರ, ಆ ಎಗ್ ನಮ್ಮ ಬಾಡಿನಲ್ಲಿ ಉಳ್ಕೊಳ್ಳೋದು ಎಷ್ಟು ಗಂಟೆ ಗೊತ್ತಾ? 12 to 20 hours ಮಾತ್ರ. ಸೊ ಅದೇ ಒಂದು ಸ್ಪರ್ಮ್ ನಮ್ಮ ಬಾಡಿಗೆ ಎಂಟರ್ ಆದಾಗ ಅದು 3 to 4 days ತನಕ ಉಳ್ಕೊಳ್ಳುತ್ತೆ. ಸೊ ನಮ್ಮ ಫರ್ಟೈಲ್ ಪೀರಿಯಡ್ ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಕಸ್ಮಾತ್ ಆ ಎಗ್ ಫರ್ಟೈಲ್ ಆಗಿಲ್ಲ ಆ ಟೈಮ್ನಲ್ಲಿ ಅಂದ್ರೆ ಮತ್ತೆ ನೆಕ್ಸ್ಟ್ ಮಂತ್ ತನಕ ವೇಟ್ ಮಾಡಬೇಕಾಗತ್ತೆ. ಇನಿಟೋ ಅವರ ಈ ಒಂದು ಕಿಟ್ ಅಲ್ಲಿ ನಿಮಗೆ ಮೆಜರಿಂಗ್ ಡಿವೈಸ್ ಸಿಗುತ್ತೆ, ಅದ್ರ ಜೊತೆಗೆ 15 ಸ್ಟ್ರಿಪ್ ಸಿಗುತ್ತೆ, ಹಾಗೇನೆ ಯೂರಿನ್ ಸ್ಟೋರ್ ಮಾಡೋದಕ್ಕೆ ಒಂದು ಕಂಟೈನರ್ ಕೂಡ ಕೊಡ್ತಾರೆ. ಸೊ ಬನ್ನಿ ಈ ಆಪ್ ನ ಹೇಗೆ ಯೂಸ್ ಮಾಡೋದು ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಇನಿಟೋ ಫರ್ಟಿಲಿಟಿ ಮಾನಿಟರ್ ಅನ್ನೋ ಆಪ್ ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾರೆ. ನಿಮ್ಮ ಹೆಸರು, ಇಮೇಲ್ ಐ ಡಿ, ಫೋನ್ ನಂಬರ್, ಏಜ್, ಹೈಟ್, ಹಾಗೆ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ಸ್ ಇದನ್ನೆಲ್ಲ ಎಂಟರ್ ಮಾಡಿದ ತಕ್ಷಣ ಆ ಡಿವೈಸ್ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ಸ್ ಪ್ರಕಾರ ನಿಮ್ಮ ನೆಕ್ಸ್ಟ್ ಓವ್ಯುಲೇಷನ್ ಯಾವಾಗ ಆಗ್ಬೋದು ಅಂತ ಆಕ್ಯುರೇಟ್ ಡೇಟ್ಸ್ ನಿಮಗೆ ಹೇಳುತ್ತೆ. ಸೊ ಆ ಓವ್ಯುಲೇಷನ್ ಪೀರಿಯಡ್ ಹತ್ರ ಬಂದಾಗ, ನಿಮ್ಮ ಎಗ್ ರಿಲೀಸ್ ಆಗುವಂತ ಟೈಮ್ ಹತ್ರ ಬಂದಾಗ ನೀವು ಈ ಕಿಟ್ ನ ಯೂಸ್ ಮಾಡಿಕೊಂಡು ನಿಮ್ಮ ಟೆಸ್ಟ್ ನ ಮಾಡ್ಬೋದು. ಅದು ಹೇಗ್ ಮಾಡೋದು ಅಂದ್ರೆ, ಕೆಳಗಡೆ 5 ಆಪ್ಷನ್ಸ್ ಇದೆಯಲ್ಲ, ಅದರಲ್ಲಿ ಮಿಡಲ್ ಆಪ್ಷನ್ ಟೇಕ್ ಅ ಟೆಸ್ಟ್ ಅಂತ ತಗೋಬೇಕು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೆಸ್ಟ್ ನ ತಗೋಬಹುದು. ಇಲ್ಲಿ ಕೊಡುವಂತ ಈ ಒಂದು ಚಿಕ್ಕ ವೈಟ್ ಕಂಟೈನರ್ ನಲ್ಲಿ ಆ ಬ್ಲಾಕ್ ಲೈನ್ ಇದೆಯಲ್ಲ, ಅಲ್ಲಿ ತನಕ ನಿಮ್ಮ ಯೂರಿನ್ ನ ಹಾಕ್ಬೇಕು. ನೆನ್ಪಿರ್ಲಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಯೂರಿನ್ ಆಫ್ ದ ಡೇ ಇದೆಯಲ್ಲ ಅದನ್ನ ಸ್ಟೋರ್ ಮಾಡಬೇಕು. ಅದಕ್ಕೆ ಈ ಒಂದು ವೈಟ್ ಸ್ಟ್ರಿಪ್ ನ ಡಿಪ್ ಮಾಡಬೇಕು. ಒಂದು 15 ಸೆಕೆಂಡ್ ಡಿಪ್ ಮಾಡಿದ್ಮೇಲೆ ಅದನ್ನ ಈ ಒಂದು ಡಿವೈಸ್ ಇದೆಯಲ್ಲ ಅದಕ್ಕೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಆಗಿದ ತಕ್ಷಣನೇ ಅದು ಟೆಸ್ಟ್ ತಗೊಳ್ಳೋದಕ್ಕೆ ಶುರು ಮಾಡುತ್ತೆ. ನಿಮಗೆ ಇದರಲ್ಲಿ ಡಿಫ್ರೆಂಟ್ ರೀತಿಯ ರಿಸಲ್ಟ್ಸ್ ಬರುತ್ತೆ. ಒಂದು ಹೈ ಫರ್ಟಿಲಿಟಿ, ಪೀಕ್ ಫರ್ಟಿಲಿಟಿ, ಲೋ ಫರ್ಟಿಲಿಟಿ, ಹಾಗೇನೆ ಓವ್ಯುಲೇಷನ್ ಕನ್ಫರ್ಮ್ಡ್ ಅನ್ನೋದು. ಪ್ರತಿಯೊಂದರ ಅರ್ಥ ಏನು ಅಂತ ಸ್ಕ್ರೀನ್ ಮೇಲೇನೂ ಡಿಸ್ಪ್ಲೇ ಆಗ್ತಾ ಇದೆ. ಅಂಡ್ ನೀವು ಕೂಡ ಅದನ್ನ ಡೀಟೇಲ್ ಆಗಿ ಚೆಕ್ ಮಾಡೋದನ್ನ ಮರಿಬೇಡಿ. ನಾನಂತೂ ಖಂಡಿತವಾಗ್ಲೂ ಹೇಳಬಲ್ಲೆ, ಅಕಸ್ಮಾತ್ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ರೆ ರೈಟ್ ಟೈಮಲ್ಲಿ ಓವ್ಯುಲೇಷನ್ ಗೆಸ್ ಮಾಡಬೇಕು ಅಂದ್ರೆ ಈ ಒಂದು ಕಿಟ್ ನ ಖಂಡಿತವಾಗ್ಲೂ ನೀವು ಯೂಸ್ ಮಾಡಬಹುದು. ನಿಮಗೆ ಯೂಸ್ ಆಗಲ್ಲ ಅಂದ್ರೆ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಈ ತರ ಪ್ರಾಡಕ್ಟ್ಸ್ ಯೂಸ್ ಆಗ್ಬೋದು ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ಸಜೆಷನ್ ಮಾಡಿ. ಸೆಕ್ಷುವಲ್ ಅಫೇರ್ ಬಿಫೋರ್ ಮ್ಯಾರೇಜ್ ಸೇಫ್ ಅಂತ ಕೇಳಿದೀರಾ? ವೆಲ್, ಇಟ್ಸ್ ಅ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ಸೇಫ್ ಆರ್ ನಾಟ್ ಸೇಫ್ ಅಂತ ನಾನು ಹೇಳೋದಕ್ಕಾಗಲ್ಲ. ಅದು ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಅವರೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೋ ಇಲ್ವೋ ಅದು ನೆಕ್ಸ್ಟ್ ಕ್ವೆಶ್ಚನ್. ಎಷ್ಟು ಜಾಗ್ರತೆಯಿಂದ ನೀವಿರ್ತೀರಾ, ಬೀಟ್ ಫಾರ್ ಎನಿ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ನಿಮ್ಮ ಪರ್ಸನಾಲಿಟಿಗಾಗಿರ್ಬೋದು, ಅದೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಇದರ ಡಿಸಿಷನ್ ಏನೇ ಇದ್ರು ನೀವು ತಗೋಬೇಕು, ಬಟ್ ನಿಮ್ಮ ಸುತ್ತಮುತ್ತ ಇರೋರಿಗೆ ನಿಮ್ಮ ಡಿಸಿಷನ್ ಇಂದ ಎಫೆಕ್ಟ್ ಆಗಬಾರ್ದು. ಅಗೇನ್ ಸಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ಇದನ್ನ ಆಕ್ಸೆಪ್ಟ್ ಮಾಡ್ತಾರೆ, ಇಟ್ಸ್ ಆಲ್ ಓಕೆ ಅಲ್ಲಿ. ಬಟ್ ಇಂಡಿಯಾದಲ್ಲಿ ವಿ ಆರ್ ಸ್ಟಿಲ್ ಡೆವಲಪಿಂಗ್. ನಮ್ಮ ಮೈಂಡ್ ಸೆಟ್ಸ್ ಎಲ್ಲ ಇನ್ನ ಚೇಂಜ್ ಆಗ್ತಾನೆ ಇದೆ. ಸೊ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ನನ್ನ ಒಪಿನಿಯನ್ ಆಗಿರ್ಬೋದು, ಇಟ್ಸ್ ಓಕೆ, ಬಟ್ ಇನ್ನೊಬ್ಬರ ಒಪಿನಿಯನ್ ಆಗಿರುತ್ತೆ, ಇಟ್ಸ್ ನಾಟ್ ಓಕೆ. ಸೊ ಇಟ್ಸ್ ಅ ಪರ್ಸನಲ್ ಚಾಯ್ಸ್. ಬಟ್ ಯಾವತ್ತೂ ನಮ್ಮ ಸೇಫ್ಟಿ ಮುಖ್ಯ. ಸೊ ನಾವು ಆದಷ್ಟು ಕೇರ್ಫುಲ್ ಆಗಿರ್ಬೇಕು. ಲಾಸ್ಟ್ ಕ್ವೆಶ್ಚನ್, ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್. ಹೌ ಇಂಪಾರ್ಟೆಂಟ್ ಇಸ್ ಸೆಕ್ಸ್ ಇನ್ ಅ ರಿಲೇಶನ್ಶಿಪ್? ಮದುವೆ ಸಂಬಂಧದಲ್ಲಾಗಿರ್ಬೋದು ಅಥವಾ ಪ್ರೀತಿಯ ಬಾಂಧವ್ಯದಲ್ಲಾಗಿರ್ಬೋದು ಸೆಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಈ ಕ್ವೆಶ್ಚನ್ ನಾನು ಓಪನ್ ಆಗಿ ನನ್ನ ಹಸ್ಬೆಂಡ್ ಕೇಳಿದಾಗ ಅವ್ರು ಹೇಳಿರೋದು ಸುಂದರವಾದ ಮಾತನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಡುಗ ಹುಡುಗಿನ ನೋಡಿದಾಗ, ಹುಡುಗಿ ಹುಡುಗನ ನೋಡಿದಾಗ ಫಿಸಿಕಲ್ ಅಟ್ರಾಕ್ಷನ್ ಆಗುತ್ತೆ, ಅದಾದ್ಮೇಲೆ ಪ್ರೀತಿ ಬೆಳೆಯುತ್ತೆ, ಅದಾದ್ಮೇಲೆ ಇಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಎಸ್, ಇನಿಷಿಯಲಿ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ನಮ್ಮ ಲವ್ ಅಂಡ್ ಅಫೆಕ್ಷನ್ ಜಾಸ್ತಿ ಆದಾಗೆ ಸೆಕ್ಸ್ ಬಿಕಮ್ಸ್ ಓನ್ಲಿ ಅ ಪಾರ್ಟ್ ಆಫ್ ದ ರಿಲೇಶನ್ಶಿಪ್. ಅದೇ ನಮ್ಮ ಮೇನ್ ರಿಲೇಶನ್ಶಿಪ್ ಪಾರ್ಟ್ ಆಗಲ್ಲ. ಇವಾಗ ಅನ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪಾರ್ಟ್ನರ್ ಜೊತೆ ಇಂಟಿಮೇಟ್ ಆಗ್ತೀರಾ, ಬಟ್ ಮರ್ದಿನ ಆ ಪಾರ್ಟ್ನರ್ ನಿಮ್ಮನ್ನ ಕೇರ್ ಮಾಡಲ್ಲ, ಲವ್ ಮಾಡಲ್ಲ, ಆ ಒಂದು ಫ್ರೆಂಡ್ಲಿನೆಸ್ ಇರಲ್ಲ. ಹೀಗಿದ್ದಾಗ ನಿಮಗೆ ಆ ಇಂಟಿಮೇಟ್ ರಿಲೇಶನ್ಶಿಪ್ ಇದ್ರೂ ಒಂದೇ, ಇಲ್ದಿದ್ರು ಒಂದೇ ಅಲ್ವಾ? ಸೊ ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ, ಪಾರ್ಟ್ನರ್ ಜೊತೆ ಜಾಸ್ತಿ ವರ್ಷಗಳು ರಿಲೇಶನ್ಶಿಪ್ ಅಲ್ಲಿ ಇದ್ದು ಅಥವಾ ಜಾಸ್ತಿ ಟೈಮ್ ಆಗಿದೆ ಮದುವೆ ಆಗಿದ್ದು ಅಂದ್ರೆ ಲವ್ ಅಂಡ್ ಇಮೋಷನಲ್ ಆಸ್ಪೆಕ್ಟ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಆಸ್ ಕಂಪೇರ್ ಟು ಸೆಕ್ಸ್. ಅಗೇನ್ ಇಟ್ಸ್ ಅನ್ ಇಂಡಿವಿಜುವಲ್ ಚಾಯ್ಸ್, ಇಂಡಿವಿಜುವಲ್ ಡಿಸಿಷನ್. ಅವ್ರವ್ರ ಯೋಚನೆ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ಇದು ನನ್ನ ಯೋಚನೆ ಆಗಿರುತ್ತೆ, ನಿಮ್ಮ ಯೋಚನೆ ಇನ್ನ ಬೇರೆ ರೀತಿನಲ್ಲಿ ಆಗಿರುತ್ತೆ. ನಾನು ಈ ಟಾಪಿಕ್ ಬಗ್ಗೆ ಪ್ರಶ್ನೆ ಹಾಕಿದಾಗ ನಿಮ್ಮಿಂದ ಯಾವ ರೀತಿಯ ಒಂದು ಉತ್ತರ ಸಿಗ್ಬೋದು, ಯಾವ ರೀತಿ ನೀವು ಸ್ಪಂದಿಸ್ತೀರಾ ಇದಕ್ಕೆ ಅನ್ನೋ
ಕುತೂಹಲ ನನಗಿತ್ತು. ಆ್ಯಂಡ್ ನೀವು ಕೇಳಿರುವಂಥ ಇಷ್ಟು ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಓಪನ್ ಮೈಂಡೆಡ್ ಕ್ವೆಶನ್ಸ್ನ ನೋಡಿ ತುಂಬಾನೇ ಖುಷಿ ಆಯಿತು. ಇದೇ ರೀತಿ ನಾವು ಓಪನ್ ಮೈಂಡೆಡ್ ಕಾನ್ವರ್ಸೇಷನ್ಸ್ನ ಮಾಡ್ತಾನೆ ಇರಬೇಕು. ಹಾಗೆಯೇ ನ್ಯೂಲಿ ವೆಡ್ ಕಪಲ್ಸ್ಗೆ ರಿಲೇಷನ್ಶಿಪ್ಪಲ್ಲಿರೋರಿಗೆ ನಿಮ್ಮ ಫರ್ಟಿಲಿಟಿ ಪೀರಿಯಡ್ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿದೆ. ಡಿಸ್ಕ್ರಿಪ್ಷನಲ್ಲಿ ಇನಿಜೋ ಅವರ ಲಿಂಕ್ ಇದೆ, ಅದನ್ನ ನೀವು ಪರ್ಚೇಸ್ ಮಾಡಿ ಆ್ಯಂಡ್ ಹ್ಯಾವ್ ಅ ಸೇಫ್, ಇಂಟಿಮೇಟ್, ಲವ್ಲಿ, ಕೇರಿಂಗ್ ರಿಲೇಶನ್ಶಿಪ್ ವಿತ್ ಯೋರ್ ಪಾರ್ಟ್ನರ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್.